ಅಣ್ಣ ಇದಕ್ಕೆ ಏರ್ಲ ಇಜ್ಜಿ ಪಂದು ಬೇಜಾರು ಮಲ್ಪಡೆ ಎಂಗ್ಲನ್ನ ಗುರುಬೆಳೆ ತಿಂಗಳು ಸಂಸ್ಥೆ ಉಂಡು ಎನ್ನುವಂತಹ ಗುರುಬೆಳೆ ತಿಂಗಳು ಸೇವಾ ಸಂಘಟನೆಯ ಅಧ್ಯಕ್ಷ ಪದ್ಮರಾಜ್ ನೀಡಿದ ಭರವಸೆಯ ಮಾತು ನಿಜವಾಗಿದೆ. ಚಲಿಸ್ತಾ ಇದ್ದ ಆಟೋ ರಿಕ್ಷಾದಲ್ಲಿ ಬಾಂಬ್ ಸ್ಫೋಟಿಸಿ ತೀವ್ರ ಸುಟ್ಟ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾಗಿದ್ದ ಸಂತ್ರಸ್ತ ಪುರುಷೋತ್ತಮ ಪೂಜಾರಿಯ ಮನೆಯ ಕನಸು ಸಾಕಾರಗೊಳ್ತಾ ಇದೆ. ಗುರುಬೆಳೆ ತಿಂಗಳು ಸೇವಾ ಸಂಸ್ಥೆ ನೀಡಿದ ಭರವಸೆ ನಿಜವಾಗಿ ಇರಿಸಿದೆ. ಕಳೆದ ವರ್ಷ 2022ರ ನವೆಂಬರ್ 19ರಂದು ಮಂಗಳೂರು ನಗರದ ನಾಗೂರಿ ಬಳಿ ಚಲಿಸ್ತಾ ಇದ್ದ ಆಟೋ ರಿಕ್ಷಾದಲ್ಲಿ ಉಗ್ರಗಾಮಿ ಶಾರಿಕ್ ತಯಾರಿಸಿ ಸಾಗಿಸ್ತಾ ಇದ್ದ ಕುಕ್ಕರ್ ಬಾಂಬ್ ಸ್ಫೋಟದಿಂದ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಸಂತ್ರಸ್ತ ಉಜ್ಜೋಡಿ ನಿವಾಸಿ ಪುರುಷೋತ್ತಮ ಪೂಜಾರಿ ಒಂದೆಡೆ ದೈಹಿಕ ನೋವಿನಿಂದ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ರೆ, ಇನ್ನೊಂದೆಡೆ ಮೇ ತಿಂಗಳಿನಲ್ಲಿ ಮಗಳ ಮದುವೆಗೆ ತಯಾರಿ, ಅದಕ್ಕೂ ಮುನ್ನ ಮನೆ ನವೀಕರಣದ ಚಿಂತೆ ಇನ್ನಿಲ್ಲದಂತೆ ಕಾಡುತ್ತಿತ್ತು. ಹಣಕಾಸಿನ ಸಂಕಷ್ಟದ ನಡುವೆ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ವೆಚ್ಚ, ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದ ಪುರುಷೋತ್ತಮ ಪೂಜಾರಿಗೆ ಭರವಸೆಯಾಗಿದ್ದು ಬಡವರ ನೊಂದವರ ಬಾಳಿಗೆ ಆಶಾಕಿರಣವಾಗುತ್ತಿದ್ದ ಗುರುಬೆಳೆ ತಿಂಗಳು ಸೇವಾ ಸಂಸ್ಥೆ. ಇದರ ಅಧ್ಯಕ್ಷರಾದ ಪದ್ಮರಾಜ್ ಅವರು ತಮ್ಮ ಸೇವಾ ಸಂಘಟನೆಯ ಮೂಲಕ ನೆರವು ನೀಡಲು ನಿರ್ಧರಿಸಿದ್ರು. ಅದು ಕೊಟ್ಟ ನುಡಿ ಇಂದು ನಿಜವಾಗಿದೆ. ದೈಹಿಕ ಮಾನಸಿಕ ನೋವಿಗೆ ಆತ್ಮವಿಶ್ವಾಸ ತುಂಬಿ ಸಾಂತ್ವನ ಹೇಳಿ ಧೈರ್ಯ ತುಂಬಿದ ಪದ್ಮರಾಜ್ ಹೇಳಿದ ಮಾತಿನಂತೆ ಮಡಿ ಮಾಡಿಕೊಟ್ಟು ಅಸಹಾಯಕ ಪುರುಷೋತ್ತಮ ಪೂಜಾರಿ ಮನೆಗೆ ಬೆಳಕಾಗಿದ್ದಾರೆ. ನಾವು ಮೇ 3ಕ್ಕೆ ಮದುವೆ ಉಂಟಲ್ಲ, ಅದಕ್ಕೆ ಅಂಚೆ ತೆಗೆದು ರಿಪೇರಿ ಮಾಡಿ ಪೇಂಟ್ ಎಲ್ಲ ಮಾಡೋ ಐಟದಲ್ಲಿ ಅಂಚೆ ತೆಗಿಸಿದ್ದು ಅಷ್ಟೇ. ಆಗ ಈ ಗತಿ ಆಯಿತು. ನಾನು ಪದ್ಮರಾಜ್ ಬಂದರು, ಇಲ್ಲಿ ರಿಪೇರಿ ಬರ್ತಿದೆ ಸರ್, ಇಂಚೆ ಬಂದು ಕೂಗಿದೆ. ಅದಕ್ಕೆ ಅವರು ಪಾಂಡ್ಯರು ಗಡಿಬಿಡಿ ಮಾಡಬೇಡಿ, ನಾನಿದ್ದೇನೆ, ಎಲ್ಲ ಅಡ್ಜಸ್ಟ್ ಮಾಡುವ, ನೀವು ಹುಷಾರಾಗಿ ಅಂತ ಹೇಳಿದರು. ಆದಮೇಲೆ ಕ್ರಿಸ್ಮಸ್ 25 ತಾರೀಕಿನಲ್ಲಿ ಈ ಮನೆ ಬಿಟ್ಟು ನಾವು ಅಲ್ಲಿ ಬಿಡಾರಕ್ಕೆ ಹೋದದ್ದು. ಬಿಡಾರ ಹೋಗಿ ನಿನ್ನೆ ಬಂದದ್ದು. 2 ತಿಂಗಳಲ್ಲಿದ್ದೇವೆ ಬಿಡಾರದಲ್ಲಿ. ಮತ್ತು ಅವರ ದೇಹದಲ್ಲಿ ಅವರು ಹೇಳಿದ ಭಾಷೆಯ ಪ್ರಕಾರ ನಡೆಸಿಕೊಟ್ರು. ಎಲ್ಲ ಮನೆ ಮಾಡಿ ರಿಪೇರಿ ಮಾಡಿ ಎಲ್ಲ ಮಾಡಿ, ಸ್ವಲ್ಪ ಲೇಟ್ ಆದರೂ ಎಲ್ಲ ಮಾಡಿಕೊಟ್ರು. ಅದು ಸಂತೋಷ ವಿಷಯ. ಅಂಥ ಜನರು ಸಿಕ್ಕೋದು ಭಾರಿ ಕಡಿಮೆ, 100ರಲ್ಲಿ 1. ಯಾರು ಮಾಡಿಕೊಡ್ತಾರೆ, ಯಾವ ಸಂಘಟನೆ ಆಗಲಿ ಮಾಡಿಕೊಡ್ತಾರೆ. ಅವರಿಗೆ ನಾವು ಸಂತೋಷ ಅಂದರೆ ಖುಷಿಯಲ್ಲಿದ್ದೇವೆ. ಅಂಥ ಕೆಲಸ ಮಾಡೋರು ಯಾರೂ ಇಲ್ಲ. ಅದೊಂದು ದೊಡ್ಡ ಖುಷಿದ ವಿಷಯ. ಪದ್ಮರಾಜಿ ಅವರಿಗೆ ಉಂಟಲ್ಲ, ಅವರಿಗೆ ಎಲ್ಲಿ ಹೋದರೂ ಯಾವ ಕೆಲಸ ಮಾಡಲು ದೇವರದೇ ಬೇಕು, ದೇವರು ಒಳ್ಳೆಯದೇ ಮಾಡಬೇಕು, ಅವರನ್ನು ಖುಷಿಯಿಂದ ಇರಬೇಕು. ಇಂಥ ಕೆಲಸ ಮಾಡಿದವರು ಪುಣ್ಯ ಯಾರಿಗೆ ಸಿಕ್ಕುವುದಿಲ್ಲ, ಅವರಿಗೆ ಮಾತ್ರ ಸಿಕ್ಕಿದ್ದು. ಇಂಥ ಕೆಲಸ ಯಾರು ಮಾಡಿಕೊಡ್ತಾರೆ? ಒಂದು ನಾವು ಹಾಸ್ಪಿಟಲ್ ಹೋಗಿ ಮನೆಗೆ ನೋಡಿ ಎಲ್ಲ ಮನೆ ರಿಪೇರಿ ಮಾಡಿ ಹೋಗೋ ವ್ಯಕ್ತಿ ಯಾರಿದ್ದಾರೆ, ಅದು ಸಂತೋಷ ವಿಷಯ. ಇನ್ನು ಅವರು ಹೋದಲ್ಲಿ ಬರುವಲ್ಲಿ ಅವರು ಮಾಡೋ ಕೆಲಸದಕ್ಕೆ ಎಲ್ಲದಕ್ಕೆ ದೇವರು ಜಯ ಮಾಡಲಿ ಅಂತ ನಾನು ಕೇಳಿಬಿಡ್ತೇನೆ. ಮಾತು ಕೊಟ್ಟ ಮರುದಿನದಿಂದಲೇ ಮನೆಯನ್ನ ಸುಸಜ್ಜಿತವಾಗಿ ನವೀಕರಿಸಲು ಪ್ರಾರಂಭಿಸಿದ ಗುರುಬೆಳದಿಂಗಳು ಸಂಸ್ಥೆ ಇದೀಗ ಸುಮಾರು 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರವಾಗಿ ಮನೆ ನವೀಕರಣ ಮಾಡಿಕೊಟ್ಟಿದ್ದಾರೆ. ಮಾರ್ಚ್ 22ರ ಯುಗಾದಿ ಹಬ್ಬದಂದು ಮನೆ ಹಸ್ತಾಂತರ ನಡೆಯಲಿದೆ. ದೀನ ದಲಿತರ ಕೂಗಿಗೆ ಸ್ಪಂದಿಸಿ ಬಡವರ ಕಣ್ಣೀರು ಒರೆಸುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಗುರುಬೆಳದಿಂಗಳು ಅಕ್ಷರಶಃ ಪಾಲಿಸಿಕೊಂಡು ಬರುತ್ತಿದೆ. ಗುಣಮುಖ ಆಗಿದ್ದು ನಮಗೆ ತುಂಬ ಖುಷಿ. ನಮಗೆ
ಹಾಸ್ಪಿಟಲ್ನಿಂದ ಮನೆಗೆ ಬರುವ ತನಕ ಸ್ವಲ್ಪ ಹೆದರಿಕೆ ಇತ್ತು, ಹುಷಾರಾಗ್ತಾರಿಲ್ಲ, ಒಂದು ಡಾಕ್ಟರ್ ಧೈರ್ಯ ಕೊಡ್ತಿರ್ಲಿಲ್ಲ. ಅದು ಇನ್ಫೆಕ್ಷನ್ ಆಗಿದೆ, ಒಳಗೆ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಎಂತ ಹೇಳಿದ್ರು. ಹಾಗೆ ತುಂಬ ಹೆದರಿಕೆ ಆಗ್ತು. ಆದರೆ ದೇವರ ದಯದಿಂದ ಅವರು ಗುಣಮುಖರಾಗಿ ಮನೆಗೆ ಬಂದರೆ ತುಂಬ ಖುಷಿ ಆಗ್ತದೆ. ಪದ್ಮರಾಜ್ ಹೇಳಲಿಕ್ಕೆ ಇಲ್ಲ, ಎಷ್ಟು ಚೆಂದ ಮನೆ ಮಾಡಿಕೊಟ್ಟು ನಾವು ಮನಸ್ಸಿನಲ್ಲೂ ಎಣಿಸಲಿಲ್ಲ. ಅವರು ಆಸ್ಪತ್ರೆಗೆ ಬಂದು ಇವರನ್ನು ನೋಡಿ, ಇವರು ಮನೆ ರಿಪೇರಿ ಮಾಡಲಿಕ್ಕೆ ಇತ್ತು ನಮಗೆ. ಫೆಬ್ರವರಿ ತಿಂಗಳಲ್ಲಿ ನಾವು ಮನೆ ರಿಪೇರಿ ಮಾಡುವ, ಮಗಳ ಮದುವೆಗೆ ಲಂಚೆಲ್ಲ ಬಿದ್ದಿದೆ ಅಂತ ನಮ್ಮ ಹತ್ರ ಹೇಳ್ತಾ ಇದ್ರು. ಆ ಸಮಯದಲ್ಲಿ ಅವರು ಆಸ್ಪತ್ರೆಗೆ ಹೋಗಿ ಇವರ ಹತ್ರ ಮಾತಾಡಿಗೆ ಇವರು ಬೇಸರ ಮಾಡಿದ್ರು, ನಮ್ಮ ಮನೆ ಬೀಳಲಿಕ್ಕೆ ಆಗ್ತದೆ, ಎಂತ ಮಾಡುದು ಅಂತ ತಲೆ ಬಿಸಿಯಲ್ಲಿರುವಾಗ ಅವರಿಗೆ ಬೇಸರ ಆಯಿತು. ಅವ್ರು ಮರುದಿವಸವೇ ಇಲ್ಲಿ ಬಂದು ಎಲ್ಲ ನಮ್ಮನ್ನು ಕರೆದು ಎಲ್ಲ ಬಂದು ನಾವು ಹೀಗೆ ಮಾಡ್ತೇವೆ ಅಂತ ಹೇಳಿದ್ರು. ನಮಗೆ ಖುಷಿ ಆಯಿತು. ಆದರೆ ನಾವು ಎನಿಸಿಗಿಂತ ಒಳ್ಳೆಯದೇ ಮಾಡಿಕೊಟ್ಟಿದ್ದಾರೆ. ಅದು ಹೇಗೆ ಹೇಳುದಂತ ಹೇಳಲಿಕ್ಕಾಗ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ನಾನು ನನ್ನ ತಂದೆ SNDP ಸಂಘದಲ್ಲಿ ನಾರಾಯಣ ಗುರುನ ತುಂಬ ಅವರು ಗುರುವನ್ನು ನಂಬುವವರು, ಯಾವ ದೇವರು ನಂಬುದು, ನಾರಾಯಣ ಗುರು ಅವರು ನಂಬುವವರು. ನಮ್ಮ ಮನೆಯಲ್ಲಿ ನಾರಾಯಣ ಗುರು ದೊಡ್ಡ ಮಂಟಪ ಹಾಕಿ ಪೂಜೆ ಮಾಡ್ತಿದ್ರು, ನಮ್ಮನ್ನು ಕೂಡ ಭಜನೆಗೆಲ್ಲ ಕಳಿಸಿ ಇದು ಮಾಡ್ತಿದ್ರು. ಆದರೆ ಅದೇ ಒಂದು ನಮಗೆ ದೇವರ ದಯ ಅಂತ ನಾನು ಎಣಿಸಿದೆ. ಖುಷಿ ಆಯಿತು ಅದೊಂದು ಮಾಡಿದ. ನಾವು ನಮ್ಮ ಮನೆಯಲ್ಲಿ ನಾರಾಯಣ ಗುರುವನ್ನೇ ಹೆಚ್ಚು ನಂಬುತ್ತಿದ್ದದ್ದು ನಾವು, ತಂದೆ ಹಾಗೆ ಹಾಗೆ ಅದರ ಮೂಲಕ ಇವರು ಪದ್ಮರಾಜ್ ಅವರ ದಯೆಯಿಂದಲೇ ಒಂದು ನಮಗೆ ಮನೆ ಆಯಿತು. ತುಂಬ ಖುಷಿ ಆಗ್ತದೆ ನಮಗೆ, ಅದರಲ್ಲಿ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ. ಮನೆ ನೋಡಿ ಖುಷಿ ಆಯ್ತು ತುಂಬ. ನಗರದ ಉಜ್ಜೋಡಿ ದೈವಸ್ಥಾನದಲ್ಲಿ ಮಾಂಕಾಳಿ ದೇವಸ್ಥಾನ ಕೊರಗಜ್ಜನ ಕ್ಷೇತ್ರದ ಭಕ್ತರಾಗಿರುವ ಆಟೋ ಚಾಲಕ ಪುರುಷೋತ್ತಮ ಪೂಜಾರಿ ಒಳ್ಳೆಯ ಮನಸ್ಸಿನವರು ಆದುದರಿಂದಲೇ ತುಳುನಾಡಿನ ದೈವ ದೇವರುಗಳೇ ಕೈ ಹಿಡಿದಿವೆ. ಜೊತೆಗೆ ಪೂಜಾರಿಯವರ ಮೂಲಕ ಕರಾವಳಿಯಲ್ಲಿ ಬೇರೂರುತ್ತಿದ್ದ ಉಗ್ರರ ಜಾಲವನ್ನ ಭೇದಿಸಲು ಎನ್ಐಗೆ ಇದೇ ದೈವಗಳು ಸಹಕಾರ ನೀಡಿದ್ದಾರೆಂದರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ದುಡಿದು ರಿಕ್ಷಾದಿಂದಲೇ ತರ್ತಿದ್ರು. ಮಗಳ ಮದುವೆ ಮಾಡ್ಬೇಕಂತ ತುಂಬಾ ಅವರಿಗೆ ಮೊದಲಿನಿಂದ ಆಸೆ ಇತ್ತು. ಅವರೇ ಹುಷಾರೇ, ಅವರು ಎಲ್ಲರದ್ರಲ್ಲಿ ಓಡಾಟದಲ್ಲಿ ಅವರು ನಮ್ಮನ್ನು ಏನು ಮಾಡ್ಲಿಕ್ಕಿಲ್ಲ, ಎಲ್ಲ ಕೆಲಸ ಅವರೇ ಮಾಡ್ತಾ ಹೋಗ್ತಿದ್ರು. ಈಗ ನಾವು ನೋಡುವಾಗ ತುಂಬ ಬೇಸರ ಆಗ್ತದೆ ಅವರನ್ನು. ನಾನು ದುಡಿತಿರ್ಲಿಲ್ಲ, ಮಗಳ ಒಬ್ಬಳ ಸಂಬಳದಿಂದ ಹೇಗೆ ದಿನ ಹೋಗುದು ಅಂತ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು. ಹೇಗೆ ಅದೇ ಒಂದು ತಲೆಯಲ್ಲಿ ಇತ್ತು, ಹೇಗೆ ನಮಗೆ ಜೀವನ ಹೋಗ್ತದೆ, ಎಂತ ಮಾಡುದು ಅಂತ ಅದೊಂದು ಇತ್ತು. ಕುಟುಂಬದೊಂದಿಗೆ ನಾವು ಯಾವಾಗಲೂ ಅವರ ಆರೋಗ್ಯವನ್ನು ವಿಚಾರಣೆ ಮಾಡ್ತಿದ್ದು ಮತ್ತು ಅವರ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥ ಕೆಲಸ ಈ ಗುರು ಬೆಳದಿಂಗಳು ತಂಡ ಮಾಡ್ತಾಯಿತ್ತು. ಅದರ ನಂತರ ಸುಮಾರು 1 ತಿಂಗಳ ನಂತರ ಇವರು ಆಸ್ಪತ್ರೆಯಲ್ಲಿ ಇವರನ್ನು ನೋಡಲು ಈಗ ಬಿಡ್ತಾರೆ ಅನ್ನುವಂಥ ಸುದ್ದಿ ತಿಳಿದು ನಾನು ಮತ್ತೊಮ್ಮೆ ಆಸ್ಪತ್ರೆಗೆ ಭೇಟಿ ಕೊಡ್ತೇನೆ. ಭೇಟಿ ಕೊಟ್ಟಾಗ ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಅವರು ಬಹಳ ಎದೆಗುಂದಿದ್ರು. ಯಾಕೆ ಅಂತ ಹೇಳಿದರೆ, ಇನ್ನು ಅವರು ಬದುಕುವುದೂ ಇಲ್ಲ, ಬದುಕಿ ಪ್ರಯೋಜನವೂ ಕೂಡ ಇಲ್ಲ ಅನ್ನುವಂಥದ್ದು. ಒಂದು ಅವರಿಗೆ ಆಗಿರುವಂಥ ತೀವ್ರ ಥರದ ಗಾಯ, ಅದರ ನೋವನ್ನು ಸಹಿಸ್ಕೊಳ್ಳಿಕ್ಕೆ ಅವರಿಂದ ಆಗ್ತಾ ಇರಲಿಲ್ಲ. ಎರಡನೇದ್ದು, ಅವರ ದೊಡ್ಡ ಮಗಳ ಮದುವೆ ಮೇ 3ನೇ ತಾರೀಕಿಗೆ ಅಂತ ಹೇಳಿ ಫಿಕ್ಸ್ ಆಗಿತ್ತು. ಆದರೆ ಆ ಮದುವೆ ಮೊದಲು ಅದಕ್ಕೆ ಪ್ರಿಪ್ರೇಷನ್, ಅವರ ಮನೆ ನವೀಕರಣ ಆಗಬೇಕಿತ್ತು, ಬೇರೆ ಎಲ್ಲ ವ್ಯವಸ್ಥೆಗಳಾಗಬೇಕಿತ್ತು. ಇದೆಲ್ಲ ಯಾವುದು ಕೂಡ ಆಗೋದಿಲ್ಲ, ನಾನಿನ್ನು ಜೀವದಲ್ಲಿದ್ದು ಏನು ಪ್ರಯೋಜನ ಅನ್ನೋಂಥ ಮಾತನ್ನು, ನೋವನ್ನು ಅವರು ಜೋರಾಗಿ ಅಳುವ ಮೂಲಕ ನನಗೆ ನನ್ನ ಇದರಲ್ಲಿ ತೋರ್ಪಡಿಸಿದರು. ಆ ಸಮಯದಲ್ಲಿ ನನಗೇನು ಮಾಡಬೇಕು ಅಂತ ತೋಚಲಿಲ್ಲ. ನಾನು ಅವರಿಗೆ ಹೇಳಿದೆ, ನೀವು ಯಾವುದೇ ವಿಚಾರದಲ್ಲಿ ನೀವು ಎದೆಗುಂದುವ ಅಗತ್ಯ ಇಲ್ಲ. ನೀವು ಈಗ ನಿಮ್ಮ ಆರೋಗ್ಯ ಕೂಡ ಖಂಡಿತವಾಗಲೂ ಈಗ ಚೇತರಿಸಿಕೊಳ್ತಾ ಇದ್ದೀರಿ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಾನು ಡಾಕ್ಟರ್ನವರೊಂದಿಗೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೇವೆ. ಎರಡನೇದು, ನಿಮ್ಮ ಮಗಳ ಮದುವೆ, ಅದನ್ನು ನೀವು ಯಾವ ರೀತಿ ನೀವು ಆರೋಗ್ಯವಾಗಿದ್ದರೆ ಯಾವ ರೀತಿ ಮಾಡಬೇಕು ಅಂತ ಇದ್ದೀರೋ ಅದೇ ರೀತಿಯಲ್ಲಿ ನಮ್ಮ ತಂಡ ಖಂಡಿತವಾಗ್ಲೂ ನಿಮ್ಮಿಂದ ಇದು ಮಾಡುತ್ತೆ. ನಿಮ್ಮ ಮನೆಗೆ ನವೀಕರಣದ ಕೆಲಸವನ್ನು ಕೂಡ ನಾವು ಈ ಕೂಡಲೇ ನಾವೇ ಕೈಗೆತ್ತಿಕೊಂಡು ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಅವರಲ್ಲಿ ಹೇಳಿದ್ದೆ. ಆ ಪ್ರಕಾರ 2 ದಿವಸ ಬಿಟ್ಟು ನಾವು ಆ ಮನೆಯ ನವೀಕರಣದ ಒಂದು ಕೆಲಸವನ್ನು ನಾವು ಕೈಗೆತ್ತಿಕೊಂಡು, ಹಾಗೆಯೇ ತಮಗೆ ಗೊತ್ತಿದ್ದಾಗೆ ಅವರಿಗೆ ಸರ್ಕಾರದಿಂದ ಇವತ್ತಿನವರೆಗೆ ಯಾವುದೇ ಒಂದು ಪರಿಹಾರ ಕೂಡ ಸಿಕ್ಕಿದ್ದು ಇಲ್ಲ. ಅವರ ಆಸ್ಪತ್ರೆಯ ಖರ್ಚನ್ನು ಅವರ ಮಗಳ ESIಯಿಂದಲೇ ಪೂರ್ಣವಾಗಿ ಭರಿಸಲ್ಪಟ್ಟಿದೆ ಅನ್ನುವಂಥದ್ದು 100ಕ್ಕೆ 100 ಸತ್ಯವೂ ಕೂಡ ಹೌದು. ಆದ್ದರಿಂದ ನಾವು
ಏನು ಅವರಿಗೆ ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಆ ನಾರಾಯಣ ಗುರುಗಳು ನಮಗೆ ಅನುಗ್ರಹ ಮಾಡಿದ್ದಾರೆ. ನಮ್ಮಿಂದ ಇವತ್ತು ಆ ಕುಟುಂಬ ಒಂದು ಅವರ ಮುಖದಲ್ಲಿ ನಗು ಕಾಣುವ ಹಾಗೆ ಆಯಿತು. ಹಾಗೆಯೇ ಅವರ ಒಂದು ಎದೆಗುಂದಿದ್ದಂಥ ಸಮಯದಲ್ಲಿ, ಅವರ ಒಂದು ಆತ್ಮಸ್ಥೈರ್ಯ ಎದೆಗುಂದಿದ್ದಂಥ ಸಮಯದಲ್ಲಿ ನಾವು ಅವರಿಗೆ ಕೊಟ್ಟ ಮಾತಿಂದ ಅವರು ಬೇಗ, ನಾವು ಬಹುಶಃ ಯಾರೂ ಎಣಿಸಿರ್ಲಿಕ್ಕಿಲ್ಲ, ಅದಕ್ಕಿಂತ ಬೇಗ ಅವರು ಚೇತರಿಸಿಕೊಂಡದ್ದು ನಮಗೆ ಮತ್ತಷ್ಟು ಸಂತೋಷ ಕೊಟ್ಟಿದೆ. ನಿಜವಾಗ್ಲೂ ಒಂದು ಧನ್ಯತಾ ಭಾವನೆ ನಮಗಿದೆ. ಪ್ರಸ್ತುತ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವ ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಾರಿಕ್ನನ್ನ ಎನ್ಐಎ ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸುತ್ತಿದೆ. ಪ್ರಕರಣದ ತನಿಖೆ ನಡೆದು ಆರೋಪಿಗಳಿಗೆ ಶಿಕ್ಷೆಯಾಗಲಿ. ಸಂತ್ರಸ್ತ ಪುರುಷೋತ್ತಮ್ ಪೂಜಾರಿ ಅವರಿಗೆ ಮನೆ ನಿರ್ಮಿಸಿಕೊಟ್ಟ ಆರ್ ಪದ್ಮರಾಜ್ ಅವರ ಗುರು ಬೆಳದಿಂಗಳು ಸೇವಾ ಸಂಘಟನೆ ಮತ್ತಷ್ಟು ಸಮಾಜ ಕಾರ್ಯಗಳನ್ನು ಮಾಡುವಂತಾಗಲಿ. ಇದೇ ನಮ್ಮ ಕುಡ್ಲದ ಆಶಯ ಕೂಡ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.